ನಗರದ ಆನೆಕೆರೆ ಸದ್ಯೋಜಾತ ಪಾರ್ಕ್ನಲ್ಲಿ ನಿನ್ನೆ ಸಂಜೆ ಹಬ್ಬದ ವಾತಾವರಣದಂತೆ ಕಂಡುಬಂತು. ನಿನ್ನೆ ಸಂಜೆ ಈ ಪಾರ್ಕ್ನಲ್ಲಿ ಸಣ್ಣ ಮಕ್ಕಳಿನಿಂದ ಹಿಡಿದು ಎಲ್ಲ ವಯಸ್ಸಿನವರು ಇಲ್ಲಿ ಹಾಜರಿದ್ದರು. ಕಾರಣ ಇಲ್ಲಿ ನಿನ್ನೆ ಆಯೋಜಿಸಿದ ಗೂಡುದೀಪ ಸ್ಪರ್ಧೆ. ಇಲ್ಲಿ ಸಾಂಪ್ರದಾಯಿಕವಾದ ಗೂಡುದೀಪಗಳು ಹಾಗೂ ಆಧುನಿಕ ಗೂಡುದೀಪಗಳು ಕಂಡುಬಂದವು. ಒಣಮೆಣಸಿನಕಾಯಿಗಳಿಂದ ಮಾಡಿದ ಗೂಡುದೀಪ, ದವಸ ಧಾನ್ಯಗಳಿಂದ ಹಾಗೂ ಟೇಪ್ ರೆಕಾರ್ಡರ್ ಟೇಪ್ನಿಂದ ಮಾಡಿದ ವಿವಿಧ ರೀತಿಯ ವಸ್ತುಗಳಿಂದ ಮಾಡಿದ ನೂರಾರು ಗೂಡುದೀಪಗಳು ನೋಡಸಿಕ್ಕವು. ಇತ್ತೀಚಿನ ದಿನಗಳಲ್ಲಿ ಗೂಡುದೀಪ ಎಂಬ ಸಂಪ್ರದಾಯ ಮಾಯವಾಗುತ್ತಿದೆ. ಈ ಗೂಡುದೀಪದ ಪರಂಪರೆಯನ್ನ ಉಳಿಸಿಕೊಳ್ಳಲು ಈ ಸ್ಪರ್ಧೆ ಏರ್ಪಡಿಸಲಾಗುತ್ತಿದೆ ಎಂದು ಸಂಯೋಜಕರಾದ ಶಿವಪತಾ ರಾವ್ ಅವರು ಈ ಸಂದರ್ಭ ಹೇಳಿದರು. ಈ ಸಂದರ್ಭದಲ್ಲಿ ವಿವೇಕ್ ಶೆಣೈ, ಪ್ರಸನ್ನ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ಇತ್ತೀಚಿನ ದಿನಗಳಲ್ಲಿ ಗೂಡುದೀಪಗಳು ಮಾಯವಾಗುತ್ತಿರುವ ಸಂದರ್ಭದಲ್ಲಿ ಹಲವಾರು ಕಡೆಗಳಲ್ಲಿ ಗೂಡುದೀಪ ಸ್ಪರ್ಧೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಯಾಕೆಂದರೆ ಆ ಗೂಡುದೀಪದ ಪರಂಪರೆಯನ್ನು ಮುಂದುವರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಗೂಡುದೀಪದ ಸ್ಪರ್ಧೆಗಳನ್ನು ನಾನಾ ಕಡೆಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಇದು ಬೇರೆ ಬೇರೆ ಕಡೆಗಳಲ್ಲಿ ನಾನು ಸ್ಪರ್ಧೆಗಳನ್ನು ನೋಡಿದ್ದೆವು. ಅದು ಕಾರ್ಕಳದಲ್ಲಿ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಕಳೆದ ಬಾರಿ ಕಾರ್ಕಳದಲ್ಲಿ ಸ್ಪರ್ಧೆಯನ್ನು ಮಾಡಿದ್ವಿ. 2 ವಿಭಾಗಗಳಲ್ಲಿ ಸ್ಪರ್ಧೆ ಮಾಡಿದ್ವಿ, ಸಾಂಪ್ರದಾಯಿಕ ಮತ್ತು ಆಧುನಿಕ ವಿಭಾಗದಲ್ಲಿ. ಕಳೆದ ಬಾರಿ 100ಕ್ಕೂ ಹೆಚ್ಚು ಸ್ಪರ್ಧಾಳುಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಒಳ್ಳೆಯ ರೆಸ್ಪಾನ್ಸ್ ಕಾರ್ಕಳ ಜನರಿಂದ ಬಂದಿತ್ತು. ಈ ಬಾರಿ ಮತ್ತೊಮ್ಮೆ ಸರ್ತಿ ಯಶಸ್ಸನ್ನು ಕಂಡು ಮತ್ತೊಮ್ಮೆ ಸಾರ್ವಜನಿಕರಿಂದ ಉತ್ತಮ ಪ್ರಕ್ರಿಯೆ ಬಂದಿದ್ದನ್ನು ಮತ್ತೊಮ್ಮೆ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದನ್ನು ಆಶಯವನ್ನು ವ್ಯಕ್ತಪಡಿಸಿ 2ನೇ ಬಾರಿಗೆ ಕಾರ್ಕಳದಲ್ಲಿ ಆನೆಕೆರೆ ಪಾರ್ಕ್ನಲ್ಲಿ ನಾವು ಸ್ಪರ್ಧೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ಅನೇಕ ವಿಶೇಷ ಆಕೃತಿಗಳು ಸಾಂಪ್ರದಾಯಿಕ ಮತ್ತು ಆಧುನಿಕ 2 ವಿಭಾಗಗಳಲ್ಲಿ ಕೂಡ ಹೆಚ್ಚಿನ ಸ್ಪರ್ಧಾಳುಗಳು ಮಂಗಳೂರು ಮತ್ತು ನಮ್ಮ ಮೂಡುಬಿದ್ರಿ, ಕಿನ್ನಿಗೋಳಿ ನಾನಾ ಕಡೆಗಳಿಂದ ಬರ್ತಾ ಇದ್ದಾರೆ ಮತ್ತು ಅದ್ಭುತವಾದ ಗುರುದೀಪಗಳನ್ನು ಕೂಡ ರಚನೆ ಮಾಡಿಕೊಂಡು ಬಂದಿದ್ದಾರೆ.